ಮಂಗಳೂರಿನ ಜನತೆಗೆ ಅತ್ಯುತ್ತಮ ಗುಣಮಟ್ಟದ ವಸತಿ ಸಮುಚ್ಚಯವನ್ನ ಒದಗಿಸುತ್ತಿರುವ ಇನ್ಲ್ಯಾಂಡ್ ಬಿಲ್ಡರ್ಸ್ನವರು ಪ್ರಾಪರ್ಟಿ ಮೇಳವನ್ನ ಆಯೋಜಿಸಿದ್ದಾರೆ. ಇದು ಇನ್ಲ್ಯಾಂಡ್ ಬಿಲ್ಡರ್ಸ್ನ ಅತ್ಯಂತ ಜನಪ್ರಿಯ 3ನೇ ಆವೃತ್ತಿಯ ಪ್ರಾಪರ್ಟಿ ಮೇಳವಾಗಿದ್ದು, ಇದರ ಉದ್ಘಾಟನಾ ಕಾರ್ಯಕ್ರಮವು ಮಂಗಳೂರಿನ ನವಭಾರತ ವೃತ್ತದ ಬಳಿ ಇರುವ ಇನ್ಲ್ಯಾಂಡ್ ಆರ್ನೆಟ್ನಲ್ಲಿ ನಡೆಯಿತು. ಇನ್ಲ್ಯಾಂಡ್ ಬಿಲ್ಡರ್ಸ್ ಗ್ರಾಹಕರ ವಿಶ್ವಾಸಾರ್ಹತೆಯನ್ನ ಪಡೆದುಕೊಂಡ ಸಂಸ್ಥೆ. ಇನ್ಲ್ಯಾಂಡ್ ಬ್ರ್ಯಾಂಡ್ನ ಮನೆ ಖರೀದಿಸಲು ಕಟ್ಟಡ ನಿರ್ಮಾಣದ ಅತ್ಯುತ್ತಮ ಗುಣಮಟ್ಟವೇ ಪ್ರಥಮ ಕಾರಣವಾಗಿದೆ. ಇದೀಗ ಜನಪ್ರಿಯ 3ನೇ ಆವೃತ್ತಿಯ ಪ್ರಾಪರ್ಟಿ ಮೇಳವನ್ನ ಆಯೋಜಿಸಿದ್ದಾರೆ. ಇಂದಿನಿಂದ ಫೆಬ್ರವರಿ 28ರವರೆಗೆ ಅಂದ್ರೆ ಇಂದಿನಿಂದ 20 ದಿನಗಳ ಕಾಲ ಪ್ರಾಪರ್ಟಿ ಮೇಳ ನಡೆಯಲಿದೆ. ನಗರದ ನವಭಾರತ ವೃತ್ತದ ಬಳಿ ಇರುವ ಇನ್ಲ್ಯಾಂಡ್ ಆರ್ನೆಟ್ನಲ್ಲಿ ಪ್ರಾಪರ್ಟಿ ಮೇಳದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಮೇಳದ ಆವೃತ್ತಿಯನ್ನ ಹಿರಿಯ ನಾಗರಿಕರಾದ ಜೋ ಗೊನ್ಸಾಲ್ವೆಸ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು ಈ ಪ್ರಾಪರ್ಟಿ ಮೇಳದ ಸದುಪಯೋಗವನ್ನ ಪಡೆದುಕೊಳ್ಳಿ ಅಂತ ಶುಭ ಹಾರೈಸಿದರು. The ladder of advancement. He climbed each step, never looked back. He climbed and climbed, and from the place that he had reported on, which was still retaining, he moved to a bigger, larger place here. No other than my good friend Siraj Ahmed. Let us give him a loud hand. ಅನಂತರ ಸಂಸ್ಥೆಯ ವ್ಯವಸ್ಥಾಪಕ ಆಡಳಿತ ನಿರ್ದೇಶಕರಾದ ಸಿರಾಜ್ ಅಹ್ಮದ್ ಅವರು ಮಾತನಾಡಿ 20 ದಿನಗಳ ಕಾಲ ಇನ್ಲ್ಯಾಂಡ್ ಪ್ರಾಪರ್ಟಿ ಮೇಳ ನಡೆಯಲಿದ್ದು, ಈ ಮೇಳದಲ್ಲಿ ಗ್ರಾಹಕರಿಗೆ ತಮ್ಮ ಆಯ್ಕೆಯ ಅಪಾರ್ಟ್ಮೆಂಟ್ಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಯ್ದುಕೊಳ್ಳಲು ಅನುವು ಮಾಡಿಕೊಡಲಿದೆ ಅಂತ ಹೇಳಿದರು. He also first to write valuable comments when he sees news articles of Inland, in Daily World and other media. And when necessary, he does not hesitate to correct me too. In short years, he has been nothing short of mentor and guide to me. I value very highly my fond relations with him and his family. This is the best opportunity for all consultants to bring their customers to book inland brand apartment and offices. We will ensure they get the best one at the minimum price. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಕಂಪನಿಯ ನಿರ್ದೇಶಕ ಮಿರಾಜ್ ಯೂಸುಫ್ ಸಿರಾಜ್, ಡೈಜಿವರ್ಡ್ನ ವ್ಯವಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಉಪಸ್ಥಿತರಿದ್ದರು. ಇನ್ನು 35 ಲಕ್ಷ ವ್ಯಾಪ್ತಿಯ ಬಜೆಟೆಡ್ ಫ್ಲಾಟ್ಗಳು ಮತ್ತು ಉನ್ನತ ಬೆಲೆ ವ್ಯಾಪ್ತಿಯಲ್ಲಿ ಉತ್ತಮ ಗುಣಮಟ್ಟದ ಆಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಪ್ರೀಮಿಯಂ ಫ್ಲಾಟ್ಗಳಿವೆ. ಈಗಾಗಲೇ ಇನ್ಲ್ಯಾಂಡ್ ಮಂಗಳೂರಿನ ಬೆಂದೂರು, ಬಿಜಾಯ್, ಕುಳೂರು, ಕಾವೂರು ರಸ್ತೆ, ಉಳ್ಳಾಲ, ಪುತ್ತೂರು ಮತ್ತು ಬೆಂಗಳೂರಿನಲ್ಲಿ ವಸತಿ ಮತ್ತು ವಾಣಿಜ್ಯ ಸಮುಚ್ಚಯಗಳನ್ನು ಹೊಂದಿವೆ. ಇತ್ತೀಚೆಗೆ ಶಿಲಾನ್ಯಾಸಗೊಂಡ ಇನ್ಲ್ಯಾಂಡ್ ಅಲ್ಟ್ರಾ ಮಾಡರ್ನ್ ವಾಣಿಜ್ಯ ಸಂಕೀರ್ಣ ಇನ್ಲ್ಯಾಂಡ್ ಬಿಸಿನೆಸ್ ಪಾರ್ಕ್ ಬಿಜೈ ಮುಖ್ಯ ರಸ್ತೆಯಲ್ಲಿ ನಿರ್ಮಾಣಗೊಳ್ತಾ ಇದ್ದು, ಕೆಎಸ್ಆರ್ಟಿಸಿ ಮತ್ತು ಭಾರತ್ ಮಾಲ್ಗೆ ಅತ್ಯಂತ ಸಮೀಪದಲ್ಲಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತ್ವರಿತಗತಿಯಲ್ಲಿ ಬೆಳೆಯುತ್ತಿರುವ ಮಂಗಳೂರಿನಲ್ಲಿ ದೊಡ್ಡ ಹೂಡಿಕೆಗಳನ್ನು ಮಾಡ್ತಾ ಇರುವ ಐಟಿ ಕಂಪನಿ ಆಭರಣ ಜವಳಿ, ಫಾರ್ಮಸಿ, ಡಯಾಗ್ನೋಸ್ಟಿಕ್ ಕೇಂದ್ರ ಹಾಗೂ ಕ್ಲಿನಿಕ್ಗಳು ಆಧುನಿಕ ಹಾಗೂ ಉನ್ನತ ಗುಣಮಟ್ಟದ ಕಚೇರಿಯನ್ನ ಹುಡುಕ್ತಾ ಇದ್ದು, ಇಂತಹ ಹೂಡಿಕೆದಾರರಿಗೆ ಇನ್ಲ್ಯಾಂಡ್ ಬಿಸಿನೆಸ್ ಪಾರ್ಕ್ ವಾಣಿಜ್ಯ ಮಳಿಗೆಯು ಸೂಕ್ತ ಸ್ಥಳವಾಗಿದೆ. ಅಲ್ಲದೆ ಖರೀದಿದಾರರಿಗೆ ತನ್ನ ಗರಿಷ್ಠ ಹಣಕಾಸಿನ ಹೂಡಿಕೆಯನ್ನ ಕ್ರಮಬದ್ಧವಾಗಿ ಕಂತಿನ ರೂಪದಲ್ಲಿ ಪಾವತಿಸಲು ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ. ಇನ್ಲ್ಯಾಂಡ್ ಪ್ರಾಪರ್ಟಿ ಮೇಳದ ಬೃಹತ್ ರಿಯಾಯಿತಿಯನ್ನ ತಮ್ಮದಾಗಿಸಿಕೊಳ್ಳಲು ಈ ಸುವರ್ಣಾವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ www.inlandbuilders.net ಮತ್ತು 3ನೇ ಮಹಡಿ ಇನ್ಲ್ಯಾಂಡ್ ಆರ್ನೆಟ್, ನವಭಾರತ್ ಸರ್ಕಲ್, ದೂರವಾಣಿ ಸಂಖ್ಯೆ 9972089099 9972014055 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು.
ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.